ನನ್ನ ಹೆಸರು ಶಾರದಾಜಿ ಭಟ್, ಅಮ್ಮ ಯಜಮಾನರ ಹೆಸರು ಗೋವಿಂದ ಭಟ್. ನಾವು ಇಲ್ಲಿ ಬಂದು ಸಾಮಾನ್ಯ 41 ವರ್ಷ ಆಯಿತು. ಇದು 83ನೇ ಇಸವಿ ಜುಲೈ 14ನೇ ತಾರೀಕಿಗೆ ನಾವು ಇಲ್ಲಿಗೆ ಬಂದವರು. ಹಾಗೆ ಇಲ್ಲಿ ಬರುವಾಗ ಇದು ಸುಬ್ರಾಯ ಪುತ್ರಯರ ಇದು ನೋಡಿಕೊಂಡಿದ್ರು ಈ ದೇವಸ್ಥಾನವನ್ನು. ಇದೊಂದು ಮಠದ ಲೆಕ್ಕದಲ್ಲಿ ಮಠದ ರೀತಿಯಲ್ಲಿ ಇತ್ತು. ಒಂದು ಹೆಂಚಿನ ಚಾವಡಿಯಾಗಿ ಒಂದು ಇದರಲ್ಲೇ ವಾಸ ಮಾಡಿಕೊಂಡಿದ್ರು ಅವರು. ಅವರ ಕೈಯಿಂದ ನಾವು ಈ ಜಾಗೆಯನ್ನು ಪರ್ಚೇಸ್ ಮಾಡಿದ್ರು. ಕೆಳಗಿಂದ ಅವರದ್ದು ಸ್ವಂತ ಜಾಗ, ಅದನ್ನು ನಾವು ಪರ್ಚೇಸ್ ಮಾಡಿದ್ವಿ. ಹಾಗೆ ಅವರು ಇಲ್ಲೇ ಇದ್ದರು. ಇಲ್ಲೇ ಇದ್ದು ಅವರ ಮೊಮ್ಮಕ್ಕಳು ಉದಯನಾರಾಯಣ ಕಲ್ಲುರಾಯ, ಕೃಷ್ಣ ಕಲ್ಲುರಾಯ, ಪ್ರಶಾಂತ ಕಲ್ಲುರಾಯ 3 ಮೊಮ್ಮಕ್ಕಳು ಪೂಜೆ ಮಾಡಿಕೊಂಡು ಬಂದುಕೊಂಡಿದ್ದರು. ಇದಕ್ಕೆ ದೇವಸ್ಥಾನದಿಂದ ಹೊರಗಿಂದ ಏನೂ ಸಿಗ್ತಿರ್ಲಿಲ್ಲ, ಯಾರೂ ಸಹಾಯ ಮಾಡುವವರು ಇರಲಿಲ್ಲ. ಅವರು ಹೊರಗಿಂದ ದುಡಿದು ತಂದು ಇಲ್ಲಿ ಪೂಜೆ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿಕೊಂಡಿದ್ದರು. ಭಾರಿ ಕಾರಣಿಕೆ ಜಾಗ ಇದು. ಮೊದಲು ಮದುವೆ ದಿವಸಕ್ಕೆ 3-4 ಮದುವೆ ಆಗ್ತಿತ್ತಂತೆ ನಾವು ಬರಬೇಕಿದ್ದ ಮುಂಚೆ. ನಾವು ಬಂದ ಮೇಲೆ 1-2-3 ಮದುವೆ ಆಗಿದೆ ಇಲ್ಲಿ. ನಾವು ಏನೂ ಇಲ್ಲದೆ ಬಂದವರು, ಹೇಳಿದ್ರೆ ದೇವರು ನಮ್ಮೊಂದು ಇಷ್ಟುವರೆಗೆ ಇಷ್ಟು ಮೇಲೆ ತಂದಿದ್ದಾರೆ ಇಲ್ಲಿ. ಅಷ್ಟು ಕಾರಣಿಕ ಜಾಗ ಇದು. ಮತ್ತು ನಾವು ಬರುವಾಗ ಮಕ್ಕಳೆಲ್ಲ ಸಣ್ಣ ಮಕ್ಕಳು ವಿದ್ಯಾವಂತರಾಗಿ ಈಗ ನನ್ನ ಮಗ ಜಡ್ಜ್ ಸ್ಥಾನದಲ್ಲಿ ಇದ್ದಾನೆ. ದೇವರು ಅಲ್ಲಿ ಇವರಿಗೆ ಎತ್ತಿಸಿದ್ದಾರೆ. ಮಗಳು BMS ಡಾಕ್ಟ್ರಾಗಿ ಸುಬ್ರಹ್ಮಣ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ಯಜಮಾನರು ಕೃಷಿ ನೋಡಿಕೊಂಡಿದ್ದೇವೆ. ಈಗ ಅದರಿಂದ ಮತ್ತೆ ಇದು ಸ್ವಲ್ಪ ಜೀರ್ಣೋದ್ಧಾರ, ಊರಿನವರು ಸೇರಿ ಜೀರ್ಣೋದ್ಧಾರ ಮಾಡಿ ಒಂದು ಲೆವೆಲಿಗೆ ಬಂತು. ಅದರಿಂದ ಮತ್ತೆ ಇವರು ರವೀಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ ಇದೆಲ್ಲ ಅಷ್ಟು ಚೆಂದ ಆಯಿತು. ಆಮೇಲೆ ಇದು ಬ್ರಹ್ಮಕಲಶ ಅತ್ಯಂತ ವೈಭವದಲ್ಲಿ ಬ್ರಹ್ಮಕಲಶ ಆಯಿತು. ಬ್ರಹ್ಮಕಲಶ ಎಲ್ಲ ಆದ ಮೇಲೆ ಮತ್ತು ಸುರೇಶ ಪುತ್ರಯರ ಆಡಳಿತದಲ್ಲಿ ಈಗ ಇಲ್ಲಿವರೆಗೆ ಒಳ್ಳೆಯದಾಗಿದೆ. ಅವರದ್ದು ವೈದ್ಯಕೀಯ ಶಿಬಿರ ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ದೇವಸ್ಥಾನ ಚೆಂದ ರೀತಿಯಲ್ಲಿ ನಡೀತಾ ಹೋಗ್ತಾರೆ. ಇವರು ಪುರೋಹಿತರು ಬ್ರಹ್ಮಕಲಶ ಆದ ಮೇಲೆ ಬಂದವರು. ಇವರು ಹಾಗೆ ನಿಷ್ಠೆಯಿಂದ ದೇವರ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಾರೆ. ಎಲ್ಲರಿಗೂ ಬಂದವರಿಗೆ ಸಮಾಧಾನವಾಗಿ ಪ್ರಾರ್ಥನೆ ಎಲ್ಲ ಮಾಡಿಸಿಕೊಂಡು ದೇವರ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ. ದೇವಸ್ಥಾನದ ಶುಚಿತ್ವವನ್ನು ಕಾಪಾಡ್ತಾ ಇದ್ದಾರೆ. ಹೂವಿನ ಗಿಡಕ್ಕೆ ದಿನನಿತ್ಯ ನೀರು ಹಾಕಿ ಹೂವಿನ ಗಿಡವನ್ನು ಬಳಸ್ತಾ ಇದ್ದಾರೆ. ಬರೀ ಪೂಜೆ ಮಾತ್ರ ಅಲ್ಲ ಅವರದ್ದು ಸೇವೆ, ಅವರದ್ದೆಲ್ಲ ದೇವಸ್ಥಾನ ನಿರ್ಮಲವನ್ನು ನೋಡಿಕೊಳ್ತಾರೆ. ಕ್ಲೀನನ್ನು ಪ್ರತಿಯೊಂದನ್ನು ಮಾಡಿಕೊಂಡು ಬರ್ತಾರೆ ಅವರು ಈ ಪ್ರಾಯದಲ್ಲಿ. ಇಲ್ಲಿ ಹೆಚ್ಚು ಆಗುವಂಥದ್ದು ಹಾಲು ಪಾಯಸ ಸೇವೆ ಅಂತೇಳಿ ವಿಷ್ಣುಮೂರ್ತಿ ದೇವರಿಗೆ ಹಾಲು ಪಾಯಸ ಸೇವೆ ಮತ್ತು ವಿಷ್ಣು ಸಹಸ್ರನಾಮಾರ್ಚನೆ, ಕ್ಷೀರಾಭಿಷೇಕ, ಪಂಚಾಮಾಭಿಷೇಕ, ಹೂವಿನ ಅಲಂಕಾರ ಪೂಜೆ ಮತ್ತು ಸಂಕ್ರಾಂತಿಯ ಹೊತ್ತು ರಂಗಪೂಜೆ. ಸಂಜೆ ಯಾವಾಗಲೂ ರಂಗಪೂಜೆ ಇರುತ್ತದೆ. ಮತ್ತು ಪ್ರತಿ ತಿಂಗಳ ಮೊದಲನೇ ಆದಿತ್ಯವಾರ ಇಲ್ಲಿ ಆರೋಗ್ಯ ಶಿಬಿರ ಈಗ 26ನೇ ತಿಂಗಳಾಯಿತು ಇದೆಲ್ಲ ನಡೀತಾ ಉಂಟು. ಮತ್ತು ಸತ್ಯನಾರಾಯಣ ಪೂಜೆ ಯಾರಾದರೂ ಇದು ಹೇಳಿದರೆ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿ ಇದು ಮಾಡ್ತೇವೆ. ಹೆಚ್ಚಿನ ಸೇವೆಗಳು ಅಂತೇಳಿ ಆಗುವುದಿಲ್ಲ. ಅಂದರೆ ತಿಂಗಳಿಗೆ ಇಲ್ಲಿ ಜನ ಬರುವಂಥದ್ದು ಕಡಿಮೆ. ಇವರಿಗೆ ಗೊತ್ತುಂಟು ಹೆಚ್ಚಿನ ಸೇವೆ ಅವರೇ ಅಕ್ಕನೇ ಮಾಡೋದು. ಮತ್ತು ಈಗ ಒಂದು ಸ್ವಲ್ಪ ಸಮಯದಿಂದ ಸ್ವಲ್ಪ ಸೇವೆಗಳು ಅಂದರೆ ಹಾಲು ಪಾಯಸ ಸೇವೆ ಏನೂ ಇಲ್ಲದ್ದು ಈಗ ಸ್ವಲ್ಪ ಹಾಲು ಪಾಯಸ ಸೇವೆ ಆಗ್ತಾ ಉಂಟು. ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ದೇವರನ್ನು ನಂಬಲಿ ಅಂತ ಹೇಳುವಂಥ ಇದನ್ನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ಆದದ್ದು ಅಂತೇಳಿದರೆ ಮದುವೆ ಆಗದೆ ಬಂದವರು ಪ್ರಾರ್ಥನೆ ಮಾಡಿದ್ದನ್ನು ಮದುವೆ ಆದು ನಾನು ಬಂದ ನಂತರ ಅವರಿಗೆ ಮದುವೆ ಆದಂಥ ಇದು ಉಂಟು. ಅದು ಮಕ್ಕಳು ಆಗದವರದ್ದು ಕೆಲವರದ್ದು ಇದಿತ್ತು, ಸೇವೆಗಳಿತ್ತು. ಆ ಸೇವೆ ಕೂಡ ಅವರಿಗೆ ಮಕ್ಕಳಾಗಿ ಅವರು ಆನಂತರ ಬಂದು ಇಲ್ಲಿ ಸೇವೆ ಮಾಡಿದ್ದಾರೆ. ಅದು ಕಾರ್ಣಿಕ ಅಕ್ಕ ಹೇಳಿದಾಗೆ ಅದು ಕಾರ್ಣಿಕ ಎಷ್ಟು ಉಂಟು ಅಂತೇಳಿ ನಂಬಿದವರನ್ನು ಕೈ ಬಿಡದಂತಹ ಒಂದು ದೇವರು ಇವರು. ಉದ್ಯೋಗ ಅಭಿಲಾಷಿಗಳು ಉದ್ಯೋಗ ಸಿಕ್ಕದೇ ಇದು ಒಂದು ಇದು ಅಂತ ಹೇಳಿದರೆ ಅಕ್ಕನ ಇದು ಕೂಡ ಅವರ ಮಗ ಜಡ್ಜ್ ಆಗಿದ್ದಾರೆ. ಅವರಿಗೆ ಒಳ್ಳೆ ಉದ್ಯೋಗ ಬಂದು ಇಲ್ಲಿಯ ದೇವರ ಇದಕ್ಕೆ 48 ದಿನ 12 ದಿನ ವಿಷ್ಣು ಸಹಸ್ರನಾಮಾರ್ಚನೆ ಮಾಡಿಸಿ ಆನಂತರ ಅವರಿಗೆ ಇದು ಉದ್ಯೋಗ ಆದ್ದು. ಹಾಗೆ ಮೊನ್ನೆ ಇತ್ತೀಚೆಗೆ ಇದು ಆದ್ದು ಅಂತ ಹೇಳಿದರೆ ಒಬ್ಬರು
ಇಲ್ಲಿ ಅವರ ಮಗನಿಗೆ ಉದ್ಯೋಗ ಇಲ್ಲದೆ ಇರುವ ಇದರಲ್ಲಿ ಇಲ್ಲಿಗೆ ಹಾಲು ಪಾಯಸ ಮಾಡುತ್ತೇವೆ, ಒಂದು ವರ್ಷ ಹಾಲು ಪಾಯಸ ಮಾಡ್ತೇವೆ ಅಂತ ಹೇಳಿದವರಿಗೆ ಅವರು ಖಾಲಿ ಹೇಳಿದ್ದು ಮಾತ್ರ. ಅವರು ಇಲ್ಲಿ ಬಂದದ್ದು ಮೊನ್ನೆ, ಅದಕ್ಕಿಂತ ಮೊದಲೇ ಅವರಿಗೆ ಕೆಲಸ ಸಿಕ್ಕಿ ಅವರು ಈಗ ಫಾರಿನ್ನಿಗೆ ಹೋಗಿದ್ದಾರೆ. ಅಂತ ನಂಬಿದ ದೇವರನ್ನು ನಂಬಿದ್ರೆ ಯಾವುದೇ ರೀತಿಯಲ್ಲಿ ಕೈ ಬಿಡುವುದಿಲ್ಲ ಅಂತ ಹೇಳುವಂತ ದೃಷ್ಟಾಂತ ತುಂಬಾ ಇಲ್ಲಿ ಇದೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.